ಇದ್ದಾರೆ. ಒಪ್ಪಿದ ಗುಳಿಗಳಂತೆ ನುಗ್ಗದೆ ತರಿಗೆ ಪಾಠ ಕಲಿಸಬೇಕಾಗಿದೆ. ಅದಕ್ಕಾಗಿ ಏನು ನಿಮ್ಮ ಅಭಿಪ್ರಾಯ? ರಕ್ತವನ್ನು ಸೋಲಿಸಿ ಸರ್ವಕ್ಕೆ ಕಲನ ಬದಲಾವಣೆ ಮಾಡುತ್ತೇನೆ. ನಮ್ಮಲ್ಲಿರುವ ವಸ್ತುಗಳ ಮೇಲೆ ಆಸರಿಸಿ ನಿತ್ಯ ದಾಳಿಯನ್ನು ಮಾಡುವರು. ಅವರ ಸಾಮರ್ಥ್ಯ ಈ ವರ್ಣನಿಗಿದೆ. ಅಪ್ಪಣೆಯನ್ನು ದೇವಸ್ಥಾನ ಧೈರ್ಯದ ಮಾತುಗಳನ್ನು ಕೇಳಿ ನನಗೆ ಬಹಳ ಹರ್ಷವಾಯಿತು. ಆದಾನವರನ್ನು ಎದುರಿಸುವ ಬಗ್ಗೆ ನನಗೆ ಇನ್ನೇನಿತ್ತು ಸಂಶಯವಿಲ್ಲ. ಐರಾವತವನ್ನೇರಿ ವಜ್ರಾಯುಧವನ್ನು ಹೊರಡುತ್ತಾ ಹೊರಡಲಿ ನಮ್ಮ ಸೇನೆ.
ದಿನಾಗಲವನೇರಿನಾಗಿದ ವಿಭವದಿಂದ ಶವಾಸ್ತ್ರ ಮಹಾಪ್ರಭುಗಳಿಗೆ ಶವಾಸ್ತ್ರ ಮಹಾಪ್ರಭುಗಳಿಗೆ ಮತ್ತೆ ಸೇನಾಧಿಪತಿಗಳೇ, ಸ್ವರ್ಗಲೋಕವನ್ನು ನಮ್ಮ ಕೈವಶ ಮಾಡಿಕೊಂಡದ್ದಾಯ್ತು. ನೀವೆಲ್ಲರೂ ಬಹಳ ತಡೆದಿದ್ದೀರಿ ಎಂದುಕೊಳ್ಳುತ್ತೇನೆ. ಎಲ್ಲರೂ ಸ್ವರ್ಗಲೋಕದಲ್ಲಿ ಸುಖ ಸಂಪತ್ತುಗಳನ್ನು ಅನುಭವಿಸಿಕೊಳ್ಳಿ. ಯಾಕೋ ಮನಸ್ಸು ಹೇಳುತ್ತಾ ಇದೆ, ಶ್ರೀಶೈಲದ ಬೆಟ್ಟಗಳಲ್ಲಿ ಮನಸ್ಸಾಗಿಚ್ಛೆ ಬೇಟೆಯಾಡಬೇಕೆಂದು. ನಾನು ಹತ್ತಗಡೆ ಬೇಟೆಗೆ ತೆರಳುತ್ತೇನೆ. ನೀವು ಸ್ವರ್ಗಲೋಕವನ್ನು ನೋಡಿಕೊಂಡಿರಿ. ಹಾಗಾದರೆ ಆಗಲಿ